ಕೊಣಾಜೆ ಗ್ರಾಮ ಪಂಚಾಯತ್ನ 3ನೇ ವಾರ್ಡ್ನ ಸದಸ್ಯರಾದ ನಮ್ಮ ದೇವಣ್ಣ ಶೆಟ್ಟಿರವರು ಸೀಲ್ ಡೌನ್ ಆದ ಕಾರಣ ಎಲ್ಲ ಜನರಿಗೆ ತೊಂದರೆ ಆಗ್ತಿರುವುದರಿಂದ ಅವರಿಗೆ ಅವರ ವತಿಯಿಂದ ಎಲ್ಲರಿಗೆ ಅಕ್ಕಿ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಂದಂಥ ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ನಮ್ಮ ಗ್ರಾಮ ಪಂಚಾಯತ್ನ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ಪದ್ಮನಾಭ ಗಟ್ಟಿ ನಮ್ಮೊಟ್ಟಿಗೆ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಶೌಕತ್ ಅಲಿ ನಮ್ಮೊಟ್ಟಿಗೆ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ ಸದಸ್ಯರಾದಂಥ ಅಚ್ಯುತ್ ಗಟ್ಟಿ, ಇಕ್ಬಾಲ್ ಹಾಗೂ ಇವರು ನಮ್ಮೊಟ್ಟಿಗಿದ್ದಾರೆ, ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಂದಂಥ ಎಲ್ಲರಿಗೂ ಸ್ವಾಗತಿಸುತ್ತಾ ಮುಂದಕ್ಕೆ ಈ ಅಕ್ಕಿ ವಿತರಣಾ ಕಾರ್ಯಕ್ರಮ ಚಾಲನೆ ನೀಡಬೇಕು. ನಮ್ಮ ಕೊಣಾಜೆ ಗ್ರಾಮದ 3ನೇ ವಾರ್ಡ್ನ ದೇವಣ್ಣ ಶೆಟ್ಟಿಯವರ ಈ ವಾರ್ಡ್ನಲ್ಲಿ ದೇವಣ್ಣ ಶೆಟ್ಟರ ನೇತೃತ್ವದಲ್ಲಿ ಇಲ್ಲಿ ಸದಸ್ಯ ನೇತೃತ್ವದಲ್ಲಿ ನಮ್ಮ ಕಿಟ್ ವಿತರಣಾ ಕಾರ್ಯಕ್ರಮ ಇದೆ. ಈ ಕಿಟ್ಗೆ ಬಂದಿದ್ದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಬಂಧುಗಳು ಈ ಸಂದರ್ಭದಲ್ಲಿ ಇದ್ದಾರೆ. ಈ ಕೊರೋನಾ ಮಹಾಮಾರಿ ಶತಮಾನಗಳಿಂದ ಕಣ್ಣರಿಯದ ದೊಡ್ಡ ಮಹಾಮಾರಿ ದೇಶದಲ್ಲಿ ಅಲ್ಲ ಇಡೀ ಜಗತ್ತಿನಲ್ಲಿ ಹರಡಿದೆ. ಅದರಲ್ಲೂ ಭಾರತ ದೇಶದಲ್ಲಿ ರುದ್ರ ನೃತ್ಯವನ್ನು ಈ ಭಾರತ ದೇಶದಲ್ಲಿ ನಡೆದಿದೆ. ಅನೇಕ ಜೀವಗಳನ್ನು ಕಳೆದುಕೊಂಡಿದೆ. ಅದರಲ್ಲೂ ಈ ಕರ್ನಾಟಕ ನಮ್ಮ ರಾಜ್ಯದಲ್ಲಿ 2ನೇ ಸ್ಥಾನ, ಈ ಕೊರೋನಾ ವ್ಯಾಪ್ತಿಯ ಕೊರೋನಾ ಇದರಲ್ಲಿ ಹರಡಿದ್ದರಲ್ಲಿ 2ನೇ ಸ್ಥಾನ ಗಳಿಸಿದ. ಹಾಗೆ ಹೆಚ್ಚಿನ ಮೃತ್ಯು ಸಹ ಆಗಿದೆ ಈ ಕರ್ನಾಟಕದಲ್ಲಿ. ತಂದೆ ತಾಯಿಗಳಿಗೆ ಮಕ್ಕಳಿಗೆ ತಂದೆ ತಾಯಿ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಮತ್ತು ಭಾರಿ ಕಷ್ಟದ ಸಂದರ್ಭ. ಯಾಕೆಂದರೆ ಇಂಥ ಪರಿಸ್ಥಿತಿ ನಮ್ಮ ಇಡೀ ಇಲ್ಲಿ ನಮ್ಮ ಹಿರಿಯವರಿಗೆ ಸಹ ಗೊತ್ತಿಲ್ಲ ಇಂಥ ಪರಿಸ್ಥಿತಿಯನ್ನು. 3 ಹೊತ್ತಿನ ಊಟ ಗತಿಯಿಲ್ಲದ ಪರಿಸ್ಥಿತಿಯಲ್ಲಿ ನಾವು ಈಗ ಇದ್ದೇವೆ. ಹಾಗೆ ಕಷ್ಟದಲ್ಲಿದ್ದ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಆದ ಕಾರಣ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಬಡವರು, ಮಧ್ಯಮ ವರ್ಗದವರು ಸಹ ಕಷ್ಟದಲ್ಲಿ ಇರುವ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ. ಅದಕ್ಕೆ ಬೇಕಾಗಿ ನಮ್ಮ ದೇವಣ್ಣ ಶೆಟ್ಟಿಯವರು ಈ 3ನೇ ವಾರ್ಡ್ನ ಪ್ರತಿಯೊಂದು ಕಷ್ಟದಲ್ಲಿ ಯಾರಿದ್ದಾರೆ ಮನೆಗೆ ಅವರಿಗೆ ಕಿಟ್ ಕೊಡುವ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಅವರಿಗೆ ನಿಜವಾಗಿ ನನಗೆ ಈ ಪ್ರದೇಶದಲ್ಲಿ ಏನು ಕಷ್ಟ ಇದ್ದರೂ ಈ 3ನೇ ವಾರ್ಡ್ನ ಸದಸ್ಯರಾಗಿ ದೇವಣ್ಣ ಶೆಟ್ಟಿಯವರು ಉತ್ತಮ ಮಾನವೀಯತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಬಡವರಿಗೆ ಮತ್ತು ಎಲ್ಲರಿಗೆ ನಮ್ಮ ಜನಸಾಮಾನ್ಯ ಅವರಿಗೆ ಕಷ್ಟಕಾಲದಲ್ಲಿ ಅವರಿಗೆ ಅವರ ಕಷ್ಟಕಾಲದಲ್ಲಿ ಇರುವಾಗ ಅವರಿಗೆ ಸಹಾಯ ಮಾಡುವ ಶಕ್ತಿಯನ್ನು ದೇವರು ಕೊರಳಿಸಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಮತ್ತು ಕಾಂಗ್ರೆಸ್ ಪಕ್ಷ ಈ ಸಂದರ್ಭದಲ್ಲಿ ಯಾರೂ ಮನೆಯಲ್ಲಿ ಕೂತ್ಕೊಂಡಿಲ್ಲ. ಎಲ್ಲರೂ ಕಷ್ಟದಲ್ಲಿ ಪರಿಸ್ಥಿತಿಯಲ್ಲಿ ಅವರವರ ಯಾವ ಪ್ರದೇಶದಲ್ಲಿ ಎಲ್ಲಿ ಯಾರು ಸಮಸ್ಯೆಯಲ್ಲಿದ್ದಾರೆ, ಅದಕ್ಕೆ ಪ್ರತಿಯೊಂದು ಅದಕ್ಕೂ ನಮ್ಮ ಈ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ನಾವು ಬ್ಲಾಕ್ ಮಟ್ಟದಲ್ಲಿ ಇರುವಾಗಿ ಗ್ರಾಮ ಸಮಿತಿಯಲ್ಲಿ ಇರುವಾಗಿ ಪ್ರತಿಯೊಂದು ಕಡೆಯಲ್ಲೂ ಕಷ್ಟದಲ್ಲಿ ಜನರಿಗೆ ಸ್ಪಂದನೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಈ ಸಮಯದಲ್ಲಿ ನಾವು ಕೊರೋನಾ ಸಂದರ್ಭದಲ್ಲಿ ಯಾವುದೇ ರಾಜಕೀಯವನ್ನು ಸಹ ಮಾಡ್ತಾ ಇಲ್ಲ, ಮತ್ತು ನಾವು ರಾಜಕೀಯ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಲಾಕ್ಡೌನ್ ಪುನಃ ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ಇದೆ. ದಕ್ಷಿಣ ಕನ್ನಡದಲ್ಲಿ ಇಡೀ ಕರ್ನಾಟಕದಲ್ಲೂ ಈಗ ಸಹ 2ನೇ ಪ್ಲೇಸ್ನಲ್ಲಿದೆ ನಮ್ಮ ಕೊರೋನಾ ಹರಡುವಿಕೆಯಲ್ಲಿ. ಅದಕ್ಕೆ ಬೇಕಾಗಿ ಈ ಕೊಣಾಜೆ ಗ್ರಾಮ ಈಗಾಗಲೇ ಶೀಲ್ ಡೌನ್ ಸಹ ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಷ್ಟದಲ್ಲಿ ಸಹಾಯವನ್ನು ಕೇಳುವ ಕೆಲಸವನ್ನು ನಾವೆಲ್ಲ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಮುಂದಿನ ದಿನಗಳು ಸಹ ನಾವು ಬಡವರ, ಕಾರ್ಮಿಕರ ಎಲ್ಲರ ನಡುವೆ ನಾವು ಅವರ ಮಧ್ಯದಲ್ಲಿ ನಾವಿದ್ದೇವೆ, ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಕಷ್ಟದ ಸಂದರ್ಭದಲ್ಲಿ ಜಾತಿ ಭೇದ ಇಜ್ಜಂದೆ ಪ್ರತಿಯೊಂದು ಇಲ್ಲಡೆಲ್ಲ ಈ ಕಿಟ್ಟಿನ ಕೊರಡು ಪಂದು ಯೋಚನೆ ಮಾಡ್ತದೆ. ಆ ನಿಟ್ಟುಡು ಐನು ಕೊರಿಯಲ್ಲ ಜಾತಿ ಮತ ಭೇದ ಇಜ್ಜಂದೆ ಮಾತಾಡಲ್ಲ ಕೊರಕೊಂಡಂತೆ ತೀರ್ಮಾನ ಮಾಡ್ತದೆ. ಪಂಚಾಯತ್ ಐನು ಕೊರಿಯರೆ ಹಿಡಿಯಮಂಥದ್ದು ಮಂಗಳೂರು ತಾಲೂಕಿನ ಕೊಣಾಜೆ ಗ್ರಾಮ ಎಂಬಲ್ಲಿ ಕೊಣಾಜೆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ 3ನೇ ವಾರ್ಡ್ ಪರಂಡೆ ಅನ್ನೋದನ್ನು ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ದೇವಣ್ಣ ಶೆಟ್ಟಿಯವರು ಇಲ್ಲಿನ ಬಡ ಜನರಿಗೆ ಈ ಕಷ್ಟ ಕಾಲದಲ್ಲಿ ಅಕ್ಕಿ ವಿತರಣೆಯನ್ನು ಮಾಡಿದ್ದಾರೆ. ಇಂತಹ ಕೆಲಸ ಇನ್ನು ಮುಂದೆ ಕೂಡ ಅವರಿಗೆ
ದೇವರು ಆಶೀರ್ವದಿಸಲಿಕ್ಕೆ ಮಾಡಲಿಕ್ಕೆ ಅಂತ ಹೇಳ್ತಿದ್ದೇನೆ. ಹಾಗೆ ಇಲ್ಲಿನ ಜನಗಳು ಕೂಡ ಎಲ್ಲರೂ ಕೂಡ ಅವರ ಸಹಕಾರ ಕೊಟ್ಟು ಅವರ ಏನೇ ಕೆಲಸ ಇದ್ದರೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟು ಸಹಕಾರ ಕೊಟ್ಟು ಅವರನ್ನು ಇನ್ನೂ ಕೂಡ ಜೊತೆಯಲ್ಲೇ ಕರ್ಕೊಂಡೋಗಿ ಸಹಕಾರ ಮಾಡಬೇಕಂತ ಹೇಳ್ತಿದ್ದೇನೆ. ಹಾಗೆ ಅವರ ಕೆಲಸ ಇವತ್ತಿಂದ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಅವರು ತುಂಬ ಬಡ ಜನಗಳ ಸಹಾಯವನ್ನು ಮಾಡಿದ್ದಾರೆ. ಪರದೆಯ ಹಿಂದೆ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ ಅವರ ಆ ಕೆಲಸಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಳ್ಳೆ ಅಕ್ಕಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 200 ಜನಗಳಿಗೆ ಬೇಕಾಗುವಷ್ಟು ಅಕ್ಕಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಆಗಲಿ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಕಷ್ಟ ಕಾಲ ಬಂದಾಗ ಅವರು ಯಾವಾಗಲೂ ಜನರ ಜೊತೆ ಇದ್ದಾರೆ ಅನ್ನುವ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಅನ್ನುವ ಇಲ್ಲದೆ ಅವರು ಎಲ್ಲರ ಜನರ ಪರವಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಮುಂದೆ ಕೂಡ ಅವರಿಗೆ ದೇವರು ಆಶೀರ್ವಾದ ಮಾಡಲಿ, ಹಾಗೆ ಅವರಿಗೆ ಸಹಕಾರ ಸಿಗಲಿ, ಹಾಗೆ ಅವರಿಗೆ ಧೈರ್ಯ ಸಹ ಬರಲಿ ಅಂತ ಕೆಲಸಗಳು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಸಹಕಾರ ಸಿಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಕೊರೋನಾ ಈ ಒಂದು ಸಂಕಟ ಸಂದರ್ಭದಲ್ಲಿ ನಮಗೆ ಸೀಲ್ ಡೌನು ಮತ್ತು ಅದರ ನಂತರ ಲಾಕ್ಡೌನು ಇದ್ದು ಜನಸಾಮಾನ್ಯರಿಗೆ ಈಗ ಹೊರಗೆ ಬರದಂಥ ಪರಿಸ್ಥಿತಿಯಲ್ಲಿ ನಮ್ಮ 3ನೇ ವಾರ್ಡ್ನ ಸದಸ್ಯರಂಥ ಸನ್ಮಾನ್ಯ ದೇವಣ್ಣ ಶೆಟ್ಟರವರು ಒಂದು ಅವರ ವಾರ್ಡಿನ ಸಮಗ್ರ ಎಷ್ಟು ಮನೆಗಳುಂಟು ಅಷ್ಟು ಮನೆಗಳಿಗೆ ಅಕ್ಕಿಯನ್ನು ಯಾವ ಒಂದು ಜಾತಿ ಭೇದ ಮತ ನೋಡದೆ ಒಂದು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಕೆಲಸ. ಇದಕ್ಕಿಂತ ಮುಂಚೆ ಹಲವಾರು ಸಮಾಜಮುಖಿಯಾದ ಕಾರ್ಯಕ್ರಮಕ್ಕೆ ಸದಾ ಮುಂಚೂಣಿಯಲ್ಲಿದ್ದುಕೊಂಡು ಎಲ್ರಿಗೂ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ದೇವರು ಅವರ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಅವರಿಗೆ ಇನ್ನಷ್ಟು ದೇವರು ಅನುಗ್ರಹ ನೀಡಲಿ, ಮುಂದೆ ಕೂಡ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ಇನ್ನಷ್ಟು ಹಾರೈಸ್ತೇನೆ.